ನಾವು ಹುಟ್ಟಿರುವುದು ಎಲ್ಲರೂ ಮಾನವರು ಸಮಾನರಾಗಿ ಹುಟ್ಟಿದ್ದೇವೆ. ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಸಮಾನ ಹಕ್ಕುಳ್ಳವರು ಆಗಿರ್ತೀವಿ. ಆದರೆ ಈ ಸಂಘ ಪರಿವಾರದವರು, ಈ ಬಿಜೆಪಿಯವರು ಕೆಲವು ಜನರನ್ನು, ಕೆಲ ವರ್ಗದವರನ್ನು ಇವತ್ತು ಕೂಡ ತಮ್ಮ ಅಧೀನದಲ್ಲಿ ಇಡಲಿಕ್ಕೆ, ಇವತ್ತಿನವರೆಗೂ ಕೂಡ ಅವರನ್ನು ತುಳಿದು ಆಳಲಿಕ್ಕೆ ಮಾಡುವಂತಹ ಪ್ರಯತ್ನಕ್ಕೆ ನಿದರ್ಶನ ಮೊನ್ನೆ ಆಗಿರುವಂತಹ ರಾಮಲೀಲಾ ಮೈದಾನದಲ್ಲಿ ಆಗಿರುವಂತಹ ಸನ್ನಿವೇಶ. ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಗೌರವವನ್ನು ಕೊಡುವಂತಹ ಪಕ್ಷ. ಆದರೆ ಜಾತಿ ಮತ ದ್ರೋಹ ಮತಗಳ ಮೇಲೆ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಮಾಡಿದಂತ ಭಾರತೀಯ ಜನತಾ ಪಾರ್ಟಿ ಅವರು ಮಾಡಿದಂತ ಅಪಮಾನವನ್ನು ಖಂಡಿಸಿ ಇವತ್ತು ಢಾಕಾ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆಗಸ್ಟ್ 8 ಹಲ್ದ್ವಾಯ್ ಉತ್ತರಾಖಂಡಿನ ರಾಮಲೀಲಾ ಮೈದಾನದಲ್ಲಿ ನಿಗದಿತ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಆಗುವಂತ ಅನ್ಯಾಯ ಅತ್ಯಾಚಾರವನ್ನು ನಮ್ಮ ಈ ಪ್ರತಿಭಟನೆಗೆ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ರಮನಾಥ್ ರೈ ಅವರು ಬಂದಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತಾ 2-3 ದಿವಸದ ನಂತರ ಬಿಜೆಪಿ ಪಕ್ಷದವರು ಅವರ ಅಂಗಸಂಸ್ಥೆಗಳನ್ನು ಉಪಯೋಗಿಸಿ ಅವರ ಅಂಗಸಂಸ್ಥೆಗಳಿಗೆ ಕುಮ್ಮಕ್ಕನ್ನು ಕೊಟ್ಟು ರಾಮಲೀಲಾ ಮೈದಾನವನ್ನು ಶುದ್ಧೀಕರಣ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿದಂತ ಅಪಮಾನವಲ್ಲ. ಈ ಅಪಮಾನವು ಖಂಡಿತವಾಗಿಯೂ ಕೂಡ ಭಾರತ ದೇಶದ ಶೋಷಿತ ವರ್ಗದವರಿಗೆ, ಹಿಂದುಳಿದ ಜಾತಿಯ ಜನರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಸಂವಿಧಾನಕ್ಕೆ ಮಾಡಿದಂತ ಅಪಮಾನ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿಯವರು ಮನ್ ಕಿ ಬಾತ್ ಅಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂತ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಅವರ ಪಕ್ಷದವರಿಗೆ ಕುಮ್ಮಕ್ಕನ್ನು ಕೊಟ್ಟು ಶೋಷಿತ ವರ್ಗದವರಿಗೆ ಅನ್ಯಾಯವನ್ನು ಮಾಡುತ್ತಾ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದಂತ ರಾಮಲೀಲಾ ಮೈದಾನವನ್ನು ಶುದ್ಧೀಕರಣ ಮಾಡಿ ಇವತ್ತು ಸಂವಿಧಾನಕ್ಕೆ ಅಪಮಾನ ತರುವಂತ ಕೆಲಸ ಕಾರ್ಯವನ್ನು ಯಾರಾದ್ರೂ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಬಿಜೆಪಿ ಪಕ್ಷವು ಹಿಂದಿನಿಂದ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯವನ್ನು ಮಾಡುತ್ತಲೇ ಬಂದಿದೆ. ಉತ್ತರ ಪ್ರದೇಶದಲ್ಲಿ ಮನೀಷಾ ವಾಲ್ಮೀಕಿಗೆ ಆದಂತ ಅನ್ಯಾಯ ಅತ್ಯಾಚಾರ ಅದನ್ನು ಯಾವತ್ತೂ ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ರಾಮಲೀಲಾ ಮೈದಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಬ್ಬರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬರು ಹಿರಿಯ ಸಂಸದರು, ಈ ದೇಶ ಕಂಡಂತ ಒಬ್ಬ ಹಿರಿಯ ನಾಯಕ, ಅವರಿಗೆ ಮಾಡಿದಂತ ಅಪಮಾನ ಅಲ್ಲ, ಇದು ದೇಶದ 160 ಕೋಟಿ ಜನರಿಗೆ ಮಾಡಿದಂತ ಅಪಮಾನ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಯಾರಿಗೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ, ಯಾವ ಸಂಘಟನೆ ಈ ಶುದ್ಧೀಕರಣ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಆಗಬೇಕೆಂಬುದು ಮೊಟ್ಟ ಮೊದಲಾಗಿ ಕಾಂಗ್ರೆಸ್ ಪಕ್ಷದ ಆಗ್ರಹ ಆಗಿದೆ. ಅದೇ ರೀತಿ ಶುದ್ಧೀಕರಣ ಮಾಡಬೇಕಿದ್ದದ್ದು ಅವರ ಮನಸ್ಸನ್ನ, ಶುದ್ಧೀಕರಣ ಮಾಡಬೇಕಿದ್ದದ್ದು ಅವರ ಆಲೋಚನೆಗಳನ್ನ, ಶುದ್ಧೀಕರಣ ಮಾಡಬೇಕಿದ್ದದ್ದು ಅವರಲ್ಲಿರುವಂತಹ ಜಾತಿಯ ನಡುವಿನಲ್ಲಿರುವಂತಹ ವಿಷಬೀಜವನ್ನ. ಬಹುಶಃ ಇವತ್ತು ಬಿಜೆಪಿ ಪಕ್ಷ ನಿರಂತರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದು ಬಿಜೆಪಿಯವರ ಕೊನೆಗಾಲ ಹತ್ತಿರ ಬರ್ತಾ ಇದೆ. ಖಂಡಿತವಾಗಿಯೂ ಕೂಡ ಕೊನೆಯ ಸಂದರ್ಭ ಹತ್ತಿರ ಬರುವಂತ ಸಂದರ್ಭದಲ್ಲಿ ಬಿಜೆಪಿಯವರು ಇಂತಹ ನೀಚ ಕೃತ್ಯವನ್ನು ಮಾಡಿ ಇವತ್ತು ದೇಶವನ್ನು ವಿಭಜನೆ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ. ಮುಂಬರುವ ದಿವಸಗಳಲ್ಲಿ ಎಷ್ಟರವರೆಗೆ ಶುದ್ಧೀಕರಣ ಮಾಡಿದಂತ RSS ಸಂಘ ಪರಿವಾರದ ಯಾರು ನಾಯಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ ಅವರನ್ನು ಬಂಧಿಸಿ ಸಾರ್ವಜನಿಕವಾಗಿ ಪ್ರಧಾನಮಂತ್ರಿಯವರು ಲೋಕಸಭೆಯಲ್ಲಿ ಕ್ಷಮೆ ಯಾಚನೆ ಕೇಳುವ ತನಕ ನಾವು ಈ ಹೋರಾಟವನ್ನು ಹಿಂದೆ ಪಡೆಯುವುದಿಲ್ಲ ಎಂಬ ಮಾತನ್ನು ಹೇಳುತ್ತಾ, ಏನು ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿರ್ತಕ್ಕಂಥ ಸ್ಥಳವನ್ನು ಪವಿತ್ರ ಮಾಡ್ತೇವೆ ಅಂತ ಹೇಳಿ
ಹವನ ಪೂಜೆ ಮಾಡಿ ಗೋಮೂತ್ರವನ್ನು ಶುದ್ಧೀಕರಣ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಮಸ್ತ ನಾಗರಿಕ ಸಮಾಜ ಖಂಡಿಸಬೇಕಾದದ್ದು ಒಂದು ಕೆಲಸ ಕೃತ್ಯ. ಇದು ಕೇವಲ ಒಬ್ಬ ಕರ್ನಾಟಕ ಖರ್ಗೆ ಮಾಡಿರ್ತಕ್ಕಂಥ ಅಪಮಾನ ಅಲ್ಲ, ಕೇವಲ ಸಮಗ್ರ ದಲಿತ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಲ್ಲ, ಭಾರತದ ಎಲ್ಲ ಜಾತ್ಯತೀತ ಪ್ರಜಾತಾತ್ಮಕವಾದಂಥ ಭಾವನೆಯನ್ನು ಹೊಂದಿರತಕ್ಕಂಥ ಪ್ರತಿಯೊಬ್ಬರ ನಾಗರಿಕರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೌದು, ಶೋಷಣ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟ ಮಾಡಿರ್ತಕ್ಕಂಥ ಪೈಕಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಮಾಜಿಕ ನ್ಯಾಯದ ವಂಚಿತರಾದಂಥ ದುರ್ಬಲ ಜನರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಆ ಕಾರಣಕ್ಕಾಗಿ ಒಬ್ಬ ಹಿರಿಯ ಮುಖಂಡರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಾಥಮಿಕ ಹಂತದಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಅನೇಕ ವರ್ಷ ಕಾಲ ಲೋಕಸಭೆಯ ಸದಸ್ಯನಾಗಿ ಪಕ್ಷದ ಒಬ್ಬ ಹಿರಿಯ ಮುಖಂಡನಾಗಿ ಕರ್ನಾಟಕ ಘನ ಸರ್ಕಾರದಲ್ಲಿ ಅನೇಕ ಪ್ರಮುಖ ಖಾತೆಗಳನ್ನು ಹೊಂದಿಕೊಂಡು ಇವತ್ತು ದೇಶದ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯನ್ನು ಪಡ್ಕೊಂಡು ಬಹುಶಃ ಎಲ್ಲ ಜಾತಿ ಧರ್ಮ ಭಾಷೆ ಜನರ ಪ್ರೀತಿ ವಿಶ್ವಾಸ ಗಳಿಸತಕ್ಕಂಥ ಒಬ್ಬ ಹಿರಿಯ ಮೇಧಾವಿ ಮುಖಂಡ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಬಹುಶಃ ಈ ಮಾಡಿರ್ತಕ್ಕಂಥ ಅಪಮಾನ ನಾವು ನೋಡ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರ ಮೇಲೆ ಆದಂಥ ತೊಂದರೆಗಳನ್ನು, ಅದು ಅನೇಕ ವಿಚಾರಗಳಿರ್ಬೋದು, ಅನೇಕ ವಿಚಾರಗಳು. ಇವತ್ತು ಬಿಜೆಪಿ ಸರ್ಕಾರ ಎಲ್ಲೆಲ್ಲಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದೆ, ಅಧಿಕಾರ ಮಾಡತಕ್ಕಂಥ ಸ್ಥಳಗಳಲ್ಲಿ ದಲಿತ ಹೆಣ್ಮಕ್ಕಳ ಮೇಲೆ ಆದಂಥ ಅತ್ಯಾಚಾರಗಳು ಅನೇಕ ಇರ್ಬೋದು, ಅಥವಾ ಮೂತ್ರ ಗುಡಿಸಿರ್ತಕ್ಕಂಥ ಒಂದು ಅಪಮಾನದ ಕೃತ್ಯಗಳನ್ನು ಮಾಡಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಅದು ಸಂಘ ಪರಿವಾರಕ್ಕೆ ಸೇರಿರ್ತಕ್ಕಂಥ ಜನ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ಆ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರು, ಆ ಸ್ವಚ್ಛ ಆಲೋಚನೆ ಇರ್ತಕ್ಕಂಥವ್ರು ಬಹುಶಃ ಒಬ್ಬ ದಲಿತ ಮುಖಂಡ ಒಬ್ಬ ಭಾಷಣ ಮಾಡಿರ್ತಕ್ಕ ಸ್ಥಳವನ್ನ ಪವಿತ್ರಗೊಳಿಸ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ರೆ ನಾವು ಬಹಳಷ್ಟು ಆಲೋಚನೆ ಮಾಡಬೇಕಾದ ವಿಚಾರ ಅಂತ ಹೇಳ್ತಕ್ಕ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಬಹುಶಃ ಇದು ಏನು ಸೂಚನೆ ಮಾಡ್ತಾರೆ, ಜಾತಿಯ ವ್ಯವಸ್ಥೆ ಒಂದು ಜೀವಂತ ಇವತ್ತು ಉದಾಹರಣೆಯಾಗಿ ಜಾತಿ ವ್ಯವಸ್ಥೆಯ ಜೀವಂತ ಇರ್ತಕ್ಕಂಥದ್ದು ನಾವು ಇವತ್ತು ಇದರ ಮೂಲಕ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೀವಂತ ಇವತ್ತು ಈ ಜಾತಿಯ ವ್ಯವಸ್ಥೆಯನ್ನು ನಾನು ಇವತ್ತು ಒಂದು ಸಾರ್ವಜನಿಕ ಬದುಕಲ್ಲಿ ಇರ್ತಕ್ಕಂಥ ವ್ಯಕ್ತಿಯಾಗಿ ನಾನು ಹೇಳ್ತೀನಿ. ಹೌದು, ಒಂದು ಕಾಲ ಇತ್ತು, ಬಹುಶಃ ನಾವು ಊಟ ಮಾಡಿದ ಜಾಗವನ್ನ ಪವಿತ್ರ ಮಾಡಬೇಕು ಅನ್ನುವಂಥ ಒಂದು ಸೂಚನೆ ಇರ್ತಕ್ಕಂಥ ಕಾಲ ಇತ್ತು. ಒಂದು ಕಾಲ ಇತ್ತು, ತಮ್ಮ ಗಮನಕ್ಕೆ ತರ್ತಕ್ಕಂಥ ಒಂದು ಊಟ ಮಾಡಿರ್ತಕ್ಕಂಥ ಜಾಗವನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಕಾಲ ಇತ್ತು. ಅಂತ ಕಾಲ ಇವತ್ತಿಗೂ ಇದೆ ಅಂತ ಹೇಳಿದ್ರೆ ಬಹುಶಃ ನಾಗರಿಕ ಸಮಾಜ ತಲುಪಗಿಸ್ತಕ್ಕಂಥ ಕೆಲಸ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದಾಗಿ ನಾವು ಭಾರಿ ಆಲೋಚನೆ ಮಾಡಬೇಕಾದ ವಿಚಾರ ಇವತ್ತು. ಕೇವಲ ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನದ ಹತ್ತಕ್ಕೆ ನಾವು ಸೀಮಿತಗೊಳಿಸುವಂತ ವಿಚಾರ ಅಲ್ಲ ಇದು. ಒಬ್ಬ ಪರಿಷ್ಠ ಜಾತಿಗೆ ಸೇರಿರ್ತಕ್ಕಂಥ ವ್ಯಕ್ತಿ ಒಂದು ಒಬ್ಬನಿಗೆ ಆಗಿರ್ತಕ್ಕಂಥ ಅಪಮಾನ ಅಂತ ಹೇಳಿದ್ರೆ ಇವತ್ತು ಕೂಡ ಅದೇ ಆಲೋಚನೆ ಇರ್ತಕ್ಕಂಥ ಜನ ಇವತ್ತು ಕೂಡ ಅಧಿಕಾರದಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಬಹುಶಃ ನೋವಿಗೆ ತರ್ತಕ್ಕಂಥ ವಿಚಾರ. ಮಾತಿಗೆ ಇಲ್ಲಿ ಒಬ್ಬ ವಿಧಾನಸಭೆಯ ಸದಸ್ಯರು ವೇದವ್ಯಾಸ್ ಕಾಮತರು ಒಂದು ಮಾತಾಡಿದ್ರು. ಒಬ್ಬ ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಅಂಬೇಡ್ಕರ್ ಪುಸ್ತಕವನ್ನು ತಿರುಗಿದ್ರೆ ಸಾಕಾಗೋದಿಲ್ಲ, ಮನಸ್ಸು ಇರಬೇಕು ಅಂತೇಳಿ. ಆದ್ರೆ ನಾನು ವೇದವ್ಯಾಸ್ ಕಾಮತರ ಹೇಳ್ತಾ ಇದ್ದೇನೆ, ನಮ್ಮ ರಾಹುಲ್ ಗಾಂಧಿ ಅವರಿಗೆ ಆ ಮನೋಸ್ಥಿತಿ ಇದೆ, ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಕಾರ್ಯಕರ್ತೆಗಳ ಮನೋಸ್ಥಿತಿ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಇದು ಸಾಬೀತುಗೊಳಿಸಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಇದು ಸತ್ಯ, ನೀವು ಹೇಳಿದ ಸತ್ಯ. ಖಾಲಿ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಸಾಕಾಗುವುದಿಲ್ಲ, ಅವ್ರ ಸೈದ್ಧಾಂತಿಕ ನಿಲುವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಮನೋಸ್ಥಿತಿ ನಿಮ್ಮಲ್ಲಿ ಇದೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಆ ಒಂದು ಆಲೋಚನೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಬಹುಶಃ ನಾವೆಲ್ಲರೂ ಕೂಡ ಇದರ ಬಗ್ಗೆ ಒಕ್ಕೊಲಿಂದ ನಾವು ಅದನ್ನು ವಿರೋಧಿಸಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬಹುಶಃ ಶತಮಾನದಿಂದ
ಇವತ್ತು ನಿರಂತರವಾಗಿ ಇಂತಹ ಘಟನೆಗಳು ನಡೀತಾ ಇದ್ದಾಗ ಏನು ಇವರ ನಾಯಕರು ಬಹುಶಃ ಹಿರಿಯ ನಾಯಕರು ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಏನೋ ಸಾಮಾನ್ಯ ವ್ಯಕ್ತಿ ಹೇಳಿದಾಗ ಬೇರೆ ನಾಲ್ಕೋ ಗಾಳಿದ್ಯಾ ಅಂತ ಹೇಳ್ತಕ್ಕಂಥ ಮನುಷ್ಯ, ಅದಕ್ಕೆ ಅವರಿಗೆ ನೋವಾಗುತ್ತೆ. ಆದ್ರೆ ಬೇರೆಯವರ ನೋವುಗಳ ಬಗ್ಗೆ ಅವರಿಗೆ ಪರಿಕಲ್ಪನೆ ಇರಬೇಕು ಅಂತ ಹೇಳ್ತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಲೋಕಸಭೆಯಲ್ಲಿ ಅಮಿತ್ ಶಾ ಭಾಷಣ ಮಾಡಿರ್ತಕ್ಕಂಥ ಇವತ್ತು ನನಗೆ ನೆನಪಿದೆ. ಬಹುಶಃ ಒಂದು ಸಂದರ್ಭದಲ್ಲಿ ಅದನ್ನ ಎತ್ತಿದ್ದಾರೆ, ಮತ್ತೆ ಅದು ಅಲ್ಲಿಗೆ ನಿಂತು ಹೋಗಿದೆ. ಅಂಬೇಡ್ಕರ್ ಅಂತ ಜನ ಹೇಳ್ತಕ್ಕಂಥದ್ದು ಫ್ಯಾಷನ್ ಆಗಿ ಹೋಗಿದೆ ಅಂತ ಶಾ ಲೋಕಸಭೆಯಲ್ಲಿ ಮಾತಾಡ್ತಾರೆ ಅಂತಂದ್ರೆ ಅವರಿಗೆ ಅಂಬೇಡ್ಕರ್ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಇದನ್ನ ಸೂಚಿಸ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಶಾ ಮಾಡಿರ್ತಕ್ಕಂಥ ಭಾಷಣ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ಅಂದು ಕಲ್ತೀನಿ. ಅಂಬೇಡ್ಕರ್ ಅಂತ ಹೇಳುದು ಇವರಿಗೆ ಫ್ಯಾಷನ್ ಆಗಿ ಹೋಗಿದೆ ಅಂತ. ಅದರ ಅಂಬೇಡ್ಕರ್ ಬದಲು ದೇವರ ಹೆಸರು ಹೇಳ್ತೇವೆ ಸ್ವರ್ಗ ಸಿಗ್ತಾ ಇತ್ತು ಅಂತೇಳಿ, ಅದರ ಅರ್ಥ ಏನು? ಅಂಬೇಡ್ಕರ್ ಹೇಳುವುದು ಫ್ಯಾಷನ್ ಆಗಿದೆ, ಅದೇ ಅಂಬೇಡ್ಕರ್ ಬದಲು ದೇವರ ಹೆಸರು ಹೇಳ್ತಿದ್ರೆ ಸ್ವರ್ಗ ಸಿಗ್ತಿತ್ತು ಅಂತ ಹೇಳ್ತಕ್ಕಂಥ ಮಾತು ಹೇಳ್ಬೇಕಾದ್ರೆ ಅಂಬೇಡ್ಕರ್ ಏನು ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಲೋಕಸಭೆಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಅನೇಕ ರಾಜ್ಯದಲ್ಲಿ ದಲಿತ ಹೆಣ್ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಲೆಕ್ಕ ಹಾಕಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇರ್ತಕ್ಕಂಥ ಎಲ್ಲ ರಾಜ್ಯಗಳಿಗೆ ಇಂಥ ಘಟನೆಗಳಾಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಮೂತ್ರ ಗುಡಿಸ್ತಕ್ಕಂಥ ವಿಚಾರವನ್ನು ಹಿಡಿದು ಪ್ರತಿಯೊಂದು ವಿಚಾರಗಳು ಕೂಡ ಬಹುಶಃ ಇದರ ಹಿಂದೆ ಇರ್ತಕ್ಕಂಥದ್ದು ಈ ಕಪ್ಪು ಮನಸ್ಸಿನ ಜನರ ಮನಸ್ಸು. ಇವತ್ತು ದಲಿತರ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ಭಾವನೆ ಇರ್ತಕ್ಕಂಥವ್ರು ಬಹುಶಃ ಅವರ ಮನಸ್ಸು ಕುಲಸಿತ ಆಗಿದೆ ಅಂತ ಹೇಳ್ತಕ್ಕಂಥ ನಾವು ಹೇಳಬೇಕು. ಕುಲಸಿತ ಮನಸ್ಸಿನ ಜನರು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಹೇಳೋದು ನಮಗೆ ಒಂದು ಅಭಿಮಾನ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಿ, ನಮಗೆ ಅಭಿಮಾನ. ಈ ದೇಶವನ್ನು ಆಳ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಶಃ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಅನೇಕ ಮಹಾನುಭಾವರುಗಳನ್ನ ಅಪಮಾನ ಮಾಡಿಕೊಂಡು ಬಹುಶಃ ಅಧಿಕಾರ ಪರಿರಕ್ಷಣೆ ನೀಡಿರ್ತಕ್ಕಂಥ ಇವರಿಗೆ ಅಧಿಕಾರ ಸ್ಥಾನ ನೀಡಲಿಕ್ಕೆ ಯಾವುದೇ ಸಂದರ್ಭದಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕೇವಲ ಇದು ಒಂದು ಸಮುದಾಯಕ್ಕಾಗಿದೆ ಅಂತ ಹೇಳ್ತಕ್ಕಂಥ ಸಮಗ್ರವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆಗಿರ್ತಕ್ಕಂಥ ತೊಂದರೆ ತಪ್ಪುಗಳು ಅಂತ ಹೇಳ್ತಕ್ಕಂಥ ಮಾತನ್ನು ಬಹುಶಃ ಒಂದು ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ವಂಚಿತರಾದ ಜನರಿಗೆ ಶಿಕ್ಷಣದ ದೂರ ಇಡ್ತಕ್ಕಂಥ ಪ್ರಯತ್ನಗಳು ಒಂದು ಕಾಲದಲ್ಲಿ ಆಗಿತ್ತು ಅಂತ ಹೇಳುವುದನ್ನ ತಮ್ಮ ಗಮನಕ್ಕೆ ತಂದವರಿಗೆ ಶಿಕ್ಷಣವೇ ಕೊಡಬಾರದು ಅಂತ ಹೇಳ್ತಕ್ಕಂಥ ಮನೋಭೂಮಿ ಇರ್ತಕ್ಕಂಥ ಜನ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಬಹುಶಃ ಅಧಿಕಾರಕ್ಕೆ ಬಂದಿರತಕ್ಕಂಥ ಅವರನ್ನ ಬಹುಶಃ ಅಧಿಕಾರ ದೂರ ಇಳಿಸ್ತಕ್ಕಂಥ ಇವತ್ತು ಒಂದು ಕ್ಷಮೆ ಕೇಳ್ತಕ್ಕಂಥ ಮಾತ್ರ ಅಲ್ಲ, ನಾನು ಸಮಗ್ರವಾಗಿ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ತಾ ಯಾವುದೇ ಕಾರಣಕ್ಕೆ ಅಂತ ಜನರು ಅಧಿಕಾರಶಾಹಿಯಾಗಿ ಉಳಿಸ್ಲಿಕ್ಕೆ ನೀವು ಅವಕಾಶ ಕೊಡಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅದನ್ನು ಸಮರ್ಥನೆ ಮಾಡ್ಲಿಕ್ಕೆ ಕೆಲವಾರು ಅದು ನಾವು ನೋಡ್ತೀವಿ, ನಾವು ತಪ್ಪು ಮಾಡಿದ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ, ತಪ್ಪು ಮಾಡಿದ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅದೇ ಕಾಂಗ್ರೆಸ್ನವರು ಯಾರೋ ಸಾಮಾನ್ಯ ಕಾರ್ಯಕರ್ತರು ಮಾತಾಡಿದ ದೊಡ್ಡ ವಿಷಯವಾಗಿ ಮಾತಾಡ್ತಾರೆ. ಆದ್ರೆ ಇವತ್ತು ಈ ಒಂದು ಬಿಜೆಪಿಯ ಅಂಗ ಪಕ್ಷಗಳು ಆಗಿರ್ತಕ್ಕಂಥ ಸಂಘಟನೆಗಳು ಇವತ್ತು ನಿರಂತರವಾಗಿ ಮತ್ತು ಈ ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ, ದುರ್ಬಲ ವರ್ಗದವರ ಮೇಲೆ, ದಲಿತರ ಮೇಲೆ, ದುರ್ಬಲ ವರ್ಗದ ಮೇಲೆ ಮತ್ತು ಈ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾದ ಹೋರಾಟವನ್ನು ನಿರಂತರವಾದ ತೊಂದರೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ, ನಾವು ಸಹಿಸ್ಕೊಳ್ತಾ ಇದ್ದೀವಿ. ಇವತ್ತು ಅವರಿಗೆ ತೊಂದರೆ ಆಗಿದೆ, ಇವರಿಗೆ ತೊಂದರೆ ಆಗಿದೆ ಅಂತ ನಾವು ಕೂತುಕೊಳ್ಳುವಂಥದ್ದಲ್ಲ. ಇವತ್ತು ಮತ್ತೆ ಅಲ್ಪಸಂಖ್ಯಾತರ ತೊಂದರೆ ಆದ್ರೆ ಅದು ಎಲ್ಲರಿಗಾದ ತೊಂದರೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಮತ್ತೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾದ ದುರ್ಬಲವಾದ ತೊಂದರೆ ಆದಾಗ ಅದು ನಮ್ಗೆಲ್ಲರಿಗಾದ ತೊಂದರೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಹಿಂದುಳಿದ ಸಾಮಾಜಿಕ ನ್ಯಾಯದಿಂದ ವಂಚಿತರಾದ ಬಡವರ ಪರವಾಗಿ ಏನಾದರೂ ತೊಂದರೆ ಆದ್ರೆ ಅದು ನಮ್ಗೆ ಎಲ್ಲರಿಗಾದ ತೊಂದರೆ ಅಂತ ಹೇಳ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರೊಬ್ಬ ಹಿರಿಯ ನೇತಾರರಾಗಿದ್ರು ಕೂಡ ಇದಕ್ಕೆ ಮೊದಲು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ಮಂತ್ರಿ ಒಂದು ದೇವಸ್ಥಾನಕ್ಕೆ ಹೋದ್ರೆ ಇದೇ ಸಂಘ ಪರಿವಾರದ ಅಂಗ ಪಕ್ಷಗಳು ಬಹುಶಃ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಿದ್ದಾರೆ. ಇದು ಪ್ರಥಮ ಆಗಿರ್ತಕ್ಕಂಥದ್ದಲ್ಲ. ಇದು ನಾವು ಅರ್ಥ ಮಾಡಬೇಕಾಗ ರಾಜಸ್ಥಾನದಲ್ಲಿ ಮಂತ್ರಿಯೊಬ್ಬರು ದೇವಸ್ಥಾನಕ್ಕೆ ಹೋದ್ರೆ ಆ ದೇವಸ್ಥಾನ ಹೋದ ಜಾಗವನ್ನ ಶುದ್ಧೀಕರಣ ಮಾಡ್ತಕ್ಕ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ದೇವಸ್ಥಾನಕ್ಕೆ ಪ್ರವೇಶ ನಿರಾಕರಿಸತಕ್ಕಂಥ ಕೆಲಸವನ್ನ ಇಂಥ ಸಂಘಟನೆಗಳು ಮಾಡಿದೆ ಅಂತ ಹೇಳ್ತಕ್ಕಂಥ ಮಾತನ್ನು
ಇವತ್ತು ದೇಶದ ರಾಷ್ಟ್ರಪತಿಯವರಿದ್ದಾರೆ, ಅವ್ರಿಗೆ ಯಾವ ಗೌರವವನ್ನು ಕೊಡ್ತಾರೆ? ಹೇಳ್ತಾರೆ ಮಾತ್ರ. ಅವ್ರು ಯಾವುದೇ ರೀತಿಯ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ಖಂಡಿತವಾಗಿ ತಿಳ್ಕೊಳ್ಬೇಕಾದ ಅಂಶ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಆದ್ದರಿಂದಾಗಿ ಇವತ್ತು ನಾವು ಈ ಒಂದು ಸ್ಥಳದಲ್ಲಿ ನಾವು ಬಹುಶಃ ಇಂಥ ಕೃತ್ಯ ಮಾಡಿರ್ತಕ್ಕಂಥ ಇವತ್ತು ನಾಟಕ ಮಾಡೋದು ಬೇಡ. ಭಾರತೀಯ ಜನತಾ ಪಕ್ಷ ನಾಟಕವನ್ನು ಎಲ್ಲರೂ ನೋಡಿದ್ದಾರೆ. ಇನ್ನು ಮುಂದಕ್ಕೆ ನೀವು ನಾಟಕ ಸಾಕು, ನಿಲ್ಲಿಸಿ ನಿಮ್ಮ ನಾಟಕವನ್ನು ನಿಲ್ಲಿಸಿ. ಇವತ್ತು ಹಿಪೋಕ್ರಸಿ ಅಂತಕ್ಕ ಒಂದು ಕಡೆ ಒಡೆದಂತೆ ಮಾಡುದು, ಇನ್ನೊಂದು ಅಳದಂತೆ ಮಾಡತಕ್ಕಂಥದ್ದು ನಿಮ್ಮ ಏನು ಹಿಪೋಕ್ರಸಿ ಇದೆ, ಹಿಪೋಕ್ರಸಿಯಿಂದ ದೇಶ ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ನೀವು ಹೋಗ್ತಾ ಇದ್ದೀರಿ. ಬಹುಶಃ ಇಂಥ ಒಂದು ವಿಚಾರದಲ್ಲಿ ಫ್ಯಾಸಿಸ್ಟ್ ಶಕ್ತಿಗಳನ್ನು ನಾವು ಖಂಡಿತವಾಗಿ ಈ ಸಮಾಜ ಕಿತ್ತೊಗೆಯತಕ್ಕ ಕೆಲಸವನ್ನು ಪ್ರತಿಯೊಬ್ಬ ನಾಗರಿಕರು ಖಂಡಿತವಾಗಿ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಮ್ಮ ಗೌರವಾಂತ ಮುಖಂಡರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡತಕ್ಕಂಥ ಹೆಸರಿನ ಮೇಲೆ ಬಹುಶಃ ಒಂದು ಸಮುದಾಯಕ್ಕೆ ಮಾತ್ರ ಈ ಸಮಗ್ರ ಭಾರತದ ದುರ್ಬಲವರ ಜನರಿಗೆ ನೋವಾಗ್ತಕ್ಕಂಥ ಕೃತ್ಯವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಖಂಡಿಸಿಕೊಂಡು ಅಂತವ್ರ ಮೇಲೆ ಕಠಿಣವಾದ ಕ್ರಮವನ್ನು ಕೊಂಡ್ರೆ ಸಾಕಾಗುವುದಿಲ್ಲ. ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ, ಇಂಥ ಜನರನ್ನ ಅಧಿಕಾರದಿಂದ ದೂರ ಇಡ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.